ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಇಲ್ಲಿವರೆಗೂ ಕರೆಸ್ದೆ. ಇವಾಗ ನೋಡಿದರೆ ಸೈಲೆಂಟ್ ಆಗಿದೆಯಾ? ವೈ? ಹುಷಾರಿಲ್ವಾ? ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿದ್ದೀವಿ ತಾನೆ? ನಿನ್ನೆ ತಾನೇ ಲಸಿಕೆ ಹಾಕ್ಸ್ಕೊ ಬಂದೆ, ಅಲ್ಲಿಗೆ ಹೊಡೆದು ಬಿಟ್ಟಿಯಾ? ಸಾರಿ ಬಂಗಾರ, ಐ ಆಮ್ ಸೋ ಸಾರಿ. ಎಲ್ಲಿ ತುಂಬ ನೋವಾಯ್ತಾ? ನೋ ಚಿನ್ನ, ನನ್ನ ನೋವಿಗೆ ನೀನೇ ಮುಲಾಮು. ಈ ಡೈಲಾಗ್ ಬಾಜಿ ದಗಲ್ ಬಾಜಿಗೆ ಇನ್ನೂ ಕಮ್ಮಿ ಇಲ್ಲ. ಎಷ್ಟೇ ಆದ್ರೂ ನೀ ನನ್ನ ಬಂಗಾರ ಅಲ್ವಾ? 24 ಕ್ಯಾರೆಟ್ ಅಲ್ದೇ ಇದ್ರೂ ಪರವಾಗಿಲ್ಲ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ನಲ್ಲಿ ಆಭರಣ ಮಾಡೋಕ್ಕಾಗತ್ತಾ ಚಿನ್ನ? ಅದಕ್ಕೆ ಸ್ವಲ್ಪನಾದರೂ ಬೆರಕೆ ಹಾಕಲೇಬೇಕು. ಒಟ್ನಲ್ಲಿ ನೀನು ಬೆರಕೆ ಗಿರಾಕಿ ಅಂತ ನೀನಾಗೆ ಒಪ್ಕೊಂಡೆ. ಹೌದು, ನಾನು ಹೀಗೆ ಇರ್ತೀನಿ, ನನ್ನ ಇಷ್ಟ. ಹೇಗೆ ಇದ್ರು ನೀ ನನ್ಗಿಷ್ಟ. ಓಕೆ, ಅದೆಲ್ಲ ಇರಲಿ. ಇವಾಗ ನೀನು ಕೊರೋನಾ ಲಸಿಕೆ ತಗೊಂಡ್ಯಾ? 2 ಡೋಸ್ ಕಂಪ್ಲೀಟ್ ಆಯ್ತು. ಓಹ್, ಸೇಫ್ಟಿ ಮೆಜರ್ನಲ್ಲಿ ನೀನು ನನಗಿಂತ ಫಾಸ್ಟ್ ಇದೆಯಾ ಬಿಡು. ಎಸ್, ಲೇಡೀಸ್ ಆಲ್ವೇಸ್ ಫಾಸ್ಟ್ ಆ್ಯಂಡ್ ಲೇಡೀಸ್ ಆಲ್ವೇಸ್ ಫಸ್ಟ್. ರಾಂಗ್. ನೀವೆಷ್ಟೇ ಮುಂದಿದ್ರು ಸಪ್ತಪದಿ ಜೊತೆಯಾಗಿ ತುಳಿಬೇಕು ತಾನೆ? ಮಾತಿನಲ್ಲಿ ನಿನ್ನೆದುರು ಸೋತ್ಬಿಟ್ಟೆ, ಆದರೆ ಆ ಸೋಲಲ್ಲೂ ಒಂಥರ ಸುಖ ಇದೆ. ಚಿನ್ನ, ವಿಷಯ ಪೀಠಿಕೆಯಲ್ಲೇ ಹೋಗ್ತಾ ಇದೆ. ಆದರೆ ನೀನು ಕರೆಸಿರೋ ಆ ಇಂಪಾರ್ಟೆಂಟ್ ಮ್ಯಾಟ್ರ್ ಇನ್ನೂ ರಿವೀಲ್ ಆಗಿಲ್ವಲ್ಲ? ಬಂಗಾರ, ಡ್ಯಾಡಿ ನನಗೆ ಗಂಡು ನೋಡ್ತಿದ್ದಾರೆ. ಸೊ ವಾಟ್? ಯಾವ ಬರ್ಬೇಕು ಹೇಳು? ನಿನ್ನ ಡ್ಯಾಡಿ ಅಂದರೆ ನನ್ನ ಮಾವನ ಜೊತೆ ಮಾತಾಡೋಕ್ಕೆ. ತಮಾಷೆ ಮಾಡಬೇಡ. ಡ್ಯಾಡಿ ಏನು ಕೆಲಸ ಮಾಡ್ಕೊಂಡಿದೀಯ ಅಂತ ನಿನ್ನ ಹತ್ರ ಕೇಳಿದ್ರೆ ಏನು ಹೇಳ್ತೀಯ? ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸಿಂಪಲ್ ಕ್ವೆಶ್ಚನ್, ಸಿಂಪಲ್ ಆನ್ಸರ್. ಬಟ್ ಲೈಫ್ ಇಸ್ ನಾಟ್ ಸಿಂಪಲ್ ಬಂಗಾರ. ಇಟ್ ನೀಡ್ಸ್ ಸಮ್ ಸ್ಟ್ರಗಲ್ ಫ್ರಮ್ ಯೋರ್ ಸೈಡ್. ಸ್ಟ್ರಗಲ್? ಸ್ಟ್ರಗಲ್ ಮಾಡಿ ನಾನೇನು ಫಿಲ್ಮ್ನಲ್ಲಿ ಸೂಪರ್ ಸ್ಟಾರ್ ಆಗಬೇಕಾಗಿದೆಯಾ? ಮದುವೆ ಅಂತ ಆಗ್ಬೇಕಾದ್ರೆ ಕೈಯಲ್ಲಿ ಕೆಲಸ ಅಂತ ಇರಬೇಕಲ್ವಾ? ಹೌದು ಚಿನ್ನ, ನೀನು ಹೇಳೋದು ಸರಿ. ಆದರೆ ಇವಾಗಿರೋ ಪರಿಸ್ಥಿತಿನಲ್ಲಿ ಇರೋರ್ನ ಜಾಬಿಂದ ಕಿತ್ತು ಬಿಸಾಕ್ತಿದ್ದಾರೆ. ಇನ್ನು ಹೊಸೊಬ್ರಿಗೆ ಎಲ್ಲಿಂದ ಜಾಬ್ ಸಿಗುತ್ತೆ? ಇನ್ನು ನನಗಿರೋ ಕ್ವಾಲಿಫಿಕೇಷನ್ಗೆ ಕಾಂಜಿ ಪಿಂಜಿ ಕೆಲಸ ಎಲ್ಲ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಕೆಲಸ ಸಿಗುವವರೆಗೆ ಏನು ಮಾಡ್ತೀಯಾ? ಆ್ಯಸ್ ಯೂಶುವಲ್, ನೀನಿದೆಯಲ್ಲ. ನನ್ನ ಕೈ ಬೀಳಬೇಡ ಅಷ್ಟೇ. ಯು ಆರ್ ಎ ಶೇಮ್ಲೆಸ್ ಪರ್ಸನ್. ನಾಯಿ ಬಾಲನ ನೆಟ್ಟಗ್ ಮಾಡಕ್ ಹೊರಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಟೆನ್ಷನ್ ಮಾಡಬೇಡ ಚಿನ್ನ. ಮುಂದಿನ ಜೀವನಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಒಂದು ಒಳ್ಳೆ ಬಿಸ್ನೆಸ್ ಸೆಟಪ್ ಮಾಡೋ ಪ್ಲಾನ್ ರೆಡಿ ಇದೆ. ಬಿಸ್ನೆಸ್ ಏನು ಅಂತ ಕೇಳಬೇಡ, ಅದು ಸರ್ಪ್ರೈಸ್. ಹೌದಾ ಬಂಗಾರ? ಸರಿ, ಏನಾದ್ರೂ ಮಾಡು. ಒಟ್ನಲ್ಲಿ ನಾನ್ ಕಟ್ಕೊಳ್ತಾ ಇರೋದು ಕೆಲಸ ಇಲ್ದಿರೋ ಅಬ್ಬೆ ಪಾರಿನ ಅಂತ ಸೊಸೈಟಿಯಲ್ಲಿ 4 ಜನ ಆಡ್ಕೋಬಾರ್ದು ಅಷ್ಟೇ. ಸೊಸೈಟಿಗೂ ಮಾರಗೋಲಿ. ನಾನು ಸಂಸಾರ ಮಾಡಬೇಕಾಗಿರೋದು ನಿನ್ನ ಜೊತೆ. ಈಗ ಈ ಬಿಸ್ನೆಸ್ ಪ್ಲಾನ್ ಡೆವಲಪ್ ಆಗಬೇಕಾದ್ರೆ ನಿನ್ನ ಸಹಾಯ ಬೇಕು. ಏನೋ ಸ್ಕೆಚ್ ಆಗ್ತಾ ಇದೆಯಾ? ಈ ಬಿಸ್ನೆಸ್ ಸ್ಟಾರ್ಟಪ್ಗೆ ನಿನ್ನ ಕಡೆಯಿಂದ ಒಂದು 50,000 ಸಾಕು. ಬಾಕಿ ಫಂಡ್ ನಾನು ಬೇರೆ ಸೋರ್ಸಿಂದ ರೈಸ್ ಮಾಡ್ಕೊತೀನಿ. ನೋನೋ, ನನ್ನ ಹತ್ರ ದುಡ್ಡಿಲ್ಲ. ನನ್ನಲ್ಲೇನು ಕೇಳಬೇಡ. ನನಗೆ ದುಡ್ಡು ಬೇಡ ಚಿನ್ನ. ಆದರೆ ನೀನು ಹೇಳ್ತಿದ್ಯಲ್ಲ, ನಿನ್ನ ತಾಯಿ ನಿನಗೋಸ್ಕರ ಸ್ವಲ್ಪ ಗೋಲ್ಡ್ ಆರ್ನಮೆಂಟ್ಸ್ ಮಾಡಿಸಿಟ್ಟಿದ್ದಾರೆ ಅಂತ. ಪುನಃ ಗೋಲ್ಡ್ ಮೇಲೆ ಕಣ್ಣು ಹಾಕಿದ್ಯಾ? ನೋ, ಅದನ್ನ ಮದುವೆಗಂತ
ತಾಯಿ ಮಾಡಿಸಿಟ್ಟಿರೋ ಒಡವೆ ಅದನ್ನೆಲ್ಲ ಕೊಡಕ್ಕಾಗಲ್ಲ. ಚಿನ್ನ, ನಿನ್ನ ಮದುವೆ ಆಗೋದು ನಾನೇ ತಾನೇ. ನನಗೆ ನಿರಾಭರಣ ಸುಂದರಿನೇ ಇಷ್ಟ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಕೊರೋನಾ ಟೈಮಲ್ಲಿ ಕಳ್ಳಕಾಕರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಗೋಲ್ಡ್ ಮನೇಲಿದ್ರೆ ಸೇಫ್ ಆಗಿರೋಲ್ಲ. ಸೇಫ್ಟಿ ಲಾಕರಲ್ಲಿಟ್ಟರೆ ಬಾಡಿಗೆ ಕಟ್ಟಬೇಕು. ಅದೇ ಗೋಲ್ಡ್ ಮೇಲೆ ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ರೆ ನಿಮ್ಮ ಗೋಲ್ಡು ಸೇಫ್ ಆಗಿರುತ್ತೆ, ಟರ್ನ್ ಓವರ್ಗೆ ನನ್ನ ಕೈಯಲ್ಲಿ ದುಡ್ಡು ಬರುತ್ತೆ. ಹೇಗಿದೆ ಐಡಿಯಾ? ವಾ, ಯು ಆರ್ ಅ ಜೀನಿಯಸ್ ಬಂಗಾರ. ಆದರೆ ಈ ತಲೆನ ಬೇಕಾದ ಕಡೆ ಯೂಸ್ ಮಾಡಿದಿದ್ರೆ ನೀನು ಇವತ್ತೆಲ್ಲೋ ಇರ್ತಿದ್ದೆ. ಚಿನ್ನ, ನೀನು ಹೇಳಿದಾಗೆ ನಾನೆಲ್ಲೋ ಇರ್ತಿದ್ರೆ ನೀನು ನಂಗೆ ಸಿಗ್ತಿದ್ದೆ. ನೀನೆಷ್ಟೇ ಮಸ್ಕ ಹೊಡೆದ್ರು, 10 ಗೋಗರ್ದ್ರು, ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ನಾನು ನಿನಗೆ ಸಹಾಯ ಮಾಡಲ್ಲ. ಅಲ್ಲ, ಇಷ್ಟುವರೆಗೆ ತಗೊಂಡಿರೋ ದುಡ್ಡು ಎಷ್ಟಾಗಿದೆ ಅಂತ ಲೆಕ್ಕ ಇಟ್ಟಿದ್ಯಾ? ಮೊನ್ನೆ ಲಾಕ್ಡೌನ್ ಟೈಮಲ್ಲಿ 2,000 ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಅದನ್ನೇನಾದ್ರೂ ನಾನು ವಾಪಸ್ ಕೇಳಿದ್ನಾ? ಅದಕ್ಕಿಂತ ಮೊದಲು ಕೊಟ್ಟಿರೋದನ್ನ ವಾಪಸ್ ಕೊಡು ಅಂತ ಪೀಡಿಸಿದ್ನಾ? ಇಲ್ವಲ್ಲ. ಆದ್ರೆ ನೀನ್ ಯಾಕೆ ನಂಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದೀಯಾ? ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮನ್. ಅಚ್ಚ ಕನ್ನಡದಲ್ಲಿ ಹೇಳಬೇಕಾದ್ರೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ. ಇಲ್ಲಿ ನನ್ನ ಯಶಸ್ಸಿನ ಹಿಂದೆ ನೀನಿರ್ಬೇಕು ಚಿನ್ನ. ಇನಫ್ ಇಸ್ ಇನಫ್. ನನ್ನ ವೀಕ್ನೆಸ್ನ ನಿನ್ನ ಸ್ಟ್ರೆಂತ್ ಆಗಿ ಯೂಸ್ ಮಾಡಬೇಕು ಅಂತಿದ್ರೆ ಆ ಯೋಚನೆನ ಬಿಟ್ಬಿಡು. ನಿನಗೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರ ಒಳಗೆ ಒಂದು ಕೆಲಸ ಹುಡುಕಿ ಅಪಾಯಿಂಟ್ಮೆಂಟ್ ಲೆಟರ್ನ ನನ್ನ ಕೈಯಲ್ಲಿ ತಂದಿಡಬೇಕು. ಇಲ್ಲದೆ ಹೋದ್ರೆ ನಮ್ಮ ರಿಲೇಶನ್ಶಿಪ್ ಇಲ್ಲಿಗೆ ಕಟ್. ಚಿನ್ನ, ನನ್ನ ಮಾತು ಕೇಳು.